ರಾಷ್ಟ್ರೀಯ ಹೆದ್ದಾರಿಯಿಂದ ದಂಡತೀರ್ಥ ಮಠಕ್ಕೆ ಹೋಗುವ ಪ್ರವೇಶ ದ್ವಾರಕ್ಕೆ ನೂತನವಾಗಿ ನಿರ್ಮಿಸಿರುವ ಸ್ವಾಗತ ಗೋಪುರವನ್ನು ಭಾವಿ ಪರ್ಯಾಯ ಕೃಷ್ಣಾಪುರ ಮಠಾಧೀಶರಾದ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರು ಉದ್ಘಾಟಿಸಿದರು. ಹಿಂದೆ ಜ್ಞಾನದಾನ ಅನ್ನದಾನದ ಜೊತೆಗೆ ಗುರುಕುಲ ಪದ್ಧತಿಯಲ್ಲಿ ವಿದ್ಯಾಭ್ಯಾಸ ನಡೆಯುತ್ತಿದ್ದ ಜಾಗ. ಈ ಗುರುಕುಲದಲ್ಲಿ ಆಚಾರ್ಯ ಮಧ್ವರು ವಾಸುದೇವನಾಗಿ ವಿದ್ಯಾರ್ಜನೆ ಮಾಡಿರುವುದರಿಂದ ಪವಿತ್ರ ಕ್ಷೇತ್ರವಾಗಿದೆ. ಮಧ್ವ ಮತದ ಭಕ್ತಿ ಮಾರ್ಗದ ತತ್ವ ಪ್ರಸಾರ ಹೆಚ್ಚಾಗಿ ಜನರು ಇಲ್ಲಿಗೆ ಬರುವಂತಾಗಲಿ ಎಂದು ಅನುಗ್ರಹಿಸಿದರು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಮಾಜಿ ಸಚಿವರಾದ ವಿನಯ್ ಕುಮಾರ್ ಸ್ವರ್ಕೆ ವಹಿಸಿದರು ಹಾಗೂ ಮುಖ್ಯ ಅತಿಥಿಗಳಾಗಿ ಮಂಗಳೂರು ಶಾರದಾ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಎಂಬಿ ಪುರಾಣಿಕ್ ಉಪಸ್ಥಿತರಿದ್ದರು. ದಂಡತೀರ್ಥ ಪ್ರತಿಷ್ಠಾನದ ಡಾಕ್ಟರ್ ಸೀತಾರಾಮ್ ಭಟ್ ಸ್ವಾಗತಿಸಿದರು. ಒಂದೆಡೆಯಿಂದ ದೇವಾಲಯಗಳ ನಗರಿ ಉಡುಪಿಯಲ್ಲಿ ಮಹಾಪರ್ವ ಪರ್ಯಾಯಕ್ಕೆ ಭರದ ಸಿದ್ಧತೆಗಳು ನಡೀತಾ ಇವೆ. ಆದರೆ ಇನ್ನೊಂದೆಡೆ ಕೊರೋನಾ ಮೂರನೇ ಅಲೆಯ ಕರಿಛಾಯೆ ಆವರಿಸಿದೆ. ಭಾವಿ ಪರ್ಯಾಯ ಪೀಠಬೇರಲಿರುವ ಕೃಷ್ಣಾಪುರ ಮಠದ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿ ಈಗಾಗಲೇ ಇನ್ನು ಕೆಲವೇ ದಿನಗಳಲ್ಲಿ ಪುರಪ್ರವೇಶವನ್ನು ಮಾಡಲಿಕ್ಕಿದ್ದಾರೆ. ಅದರ ಜೊತೆಗೇನೆ ಕೆಲವೇ ದಿನಗಳಿನ್ನು ಪರ್ಯಾಯಕ್ಕೆ ಇರೋದರಿಂದ ಪರ್ಯಾಯ ಆಗುತ್ತಾ ಇಲ್ವೋ ಅನ್ನುವ ಹಂತ ಬಹಳಷ್ಟು ದೊಡ್ಡ ಆತಂಕ ಕೂಡ ಎಲ್ಲ ಸಾರ್ವಜನಿಕರಲ್ಲಿ ಎದುರಾಗಿದೆ. ಸರ್ಕಾರ ಒಂದಷ್ಟು ಆದೇಶಗಳನ್ನು ಹೊರಡಿಸಿದೆ. ಇವೆಲ್ಲವನ್ನ ಪಾಲಿಸ್ತಾ ಇದ್ರೆ ಅಥವಾ ಈಗಿರುವಂಥ ಆದೇಶಗಳು ವೀಕೆಂಡ್ ಕರ್ಫ್ಯೂಗಳು ಮುಂದುವರೆದರೆ ಪರ್ಯಾಯ ಬಹುಶಃ ಸಾಂಕೇತಿಕವಾಗಿ ನಡೆಯಬೇಕಾದಂಥ ಅನಿವಾರ್ಯತೆಗೆ ಬರಬಹುದು. ಒಟ್ಟಾರೆಯಾಗಿ ಸರ್ಕಾರದ ಆದೇಶವನ್ನು ಪಾಲಿಸಿ ನಾವು ಅತ್ಯಂತ ಸಂಪ್ರದಾಯಬದ್ಧವಾಗಿ ಸರಳವಾಗಿ ಪರ್ಯಾಯವನ್ನು ನಡೆಸ್ತೇವೆ ಅನ್ನೋ ಮಾತನ್ನು ಪರ್ಯಾಯ ಸಮಿತಿ ಕಾರ್ಯದರ್ಶಿ ವಿಷ್ಣು ಪ್ರಸಾದ್ ಪಾಡಿಗಾರ್ ಹೇಳಿದ್ದಾರೆ. ಅಂತೂ ಜನತೆಗೆ ಒಂದು ಆಸೆ ಇತ್ತು. ಕಳೆದ ಪರ್ಯಾಯ ಇದೇ ರೀತಿಯಾಗಿ ಕೊರೋನಾದಿಂದಾಗಿ ಎಲ್ಲ ಸಂಭ್ರಮವನ್ನು ಕಳಚಿಕೊಂಡಿತ್ತು. ಅದೇ ರೀತಿಯಾಗಿ ಪರ್ಯಾಯ ಈ ಬಾರಿ ಮತ್ತೆ ತನ್ನ ಸಂಭ್ರಮವನ್ನು ಮತ್ತೆ ಪಡೆಯುತ್ತೆ ಅನ್ನುವಂಥ ಆಶಯ ಇತ್ತು. ಆದರೆ ಇದೀಗ ಮತ್ತೆ ಮೂರನೇ ಅಲೆ ಬಂದಿರೋದ್ರಿಂದ ಜನರಲ್ಲಿ ಒಂದು ಆತಂಕ ಮನೆ ಮಾಡಿದೆ.